ಕೊಣಾಜೆ ಬೆಳ್ಮಾ ಕೆಳಗಿನ ಮನೆಯ ಶ್ರೀ ಬ್ರಹ್ಮ ಸನ್ನಿಧಿ ನಾಗ ಪರಿವಾರ ದೇವರುಗಳ ಕ್ಷೇತ್ರದ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವವು ಮಾರ್ಚ್ 28ರಿಂದ ಏಪ್ರಿಲ್ 3ರವರೆಗೆ ವಾಸ್ತುಶಿಲ್ಪಿ ಕುಡುಪು ಕೃಷ್ಣರಾಜ ತಂತ್ರಿ ನೇತೃತ್ವದಲ್ಲಿ ಮರಕಡ ಅಂಡಾಲ ಎಂ ಸುಬ್ರಾಯ ಭಟ್ಟ ಪೌರೋಹಿತ್ಯದಲ್ಲಿ ನಡೆಯಲಿದೆ ಅಂತ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷ ಪ್ರಸಾದ್ ರೈ ಕಲ್ಲಿಮಾರು ಹೊಸಮನೆ ಹೇಳಿದರು. ಕ್ಷೇತ್ರದಲ್ಲಿ ಹಮ್ಮಿಕೊಂಡ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಕಾರ್ಯಕ್ರಮದ ವಿವರವನ್ನು ನೀಡಿದರು. ಮಾರ್ಚ್ 28 ಸಂಜೆ 3 ಗಂಟೆಗೆ ಬೆಳ್ಮಾ ಕೊಣಾಜೆಯ ಶ್ರೀ ಉಳ್ಳಾಲ್ತಿಯಮ್ಮನವರ ಕ್ಷೇತ್ರದಿಂದ ಹಸಿರುವಾಣಿ ಹೊರೆಕಾಣಿಕೆ ಶೋಭಾಯಾತ್ರೆ ಚಾಲನೆಗೊಂಡು ಮಂಗಳೂರು ವಿಶ್ವವಿದ್ಯಾಲಯ ಮಾರ್ಗ ಮೂಲಕ ಕ್ಷೇತ್ರಕ್ಕೆ ಶ್ರೀ ಕ್ಷೇತ್ರ ಮಂಗಳದೇವಿ ಆಡಳಿತ ಮುಕ್ತೇಸರ ರಮನಾಥ ಹೆಗ್ಡೆ ಹೊರೆಕಾಣಿಕೆ ಶೋಭಾಯಾತ್ರೆಗೆ ಚಾಲನೆ ನೀಡಲಿದ್ದಾರೆ. ಶ್ರೀ ಕ್ಷೇತ್ರ ಸೋಮೇಶ್ವರ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ವಿಶ್ವನಾಥ್ ಗಟ್ಟಿ ವಗ್ಗ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಂಜೆ ಉಗ್ರಾಣ ಮುಹೂರ್ತಕ್ಕೆ ನೆತ್ತಿಲ ಬಾಳಿಕೆ ಸೀತಾರಾಮ ಶೆಟ್ಟಿ ದಂಪತಿ ಉಗ್ರಾಣ ಮುಹೂರ್ತವನ್ನ ನೆರವೇರಿಸಲಿದ್ದಾರೆ. ಇನ್ನು ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದ ಪ್ರಯುಕ್ತ ಸಾಂಸ್ಕೃತಿಕ ಕಾರ್ಯಕ್ರಮ, ಭಜನಾ ಕಾರ್ಯಕ್ರಮಗಳು ನಡೆಯಲಿದೆ. ಇದೇ ವೇಳೆ ಪದ್ಮಶ್ರೀ ಪುರಸ್ಕೃತ ಹರೇಕಳ ಹಾಜಬ್ಬ ಅವರನ್ನು ಸನ್ಮಾನಿಸಲಾಗುವುದು. 2020 ಶನಿವಾರದಿಂದ ಮೊದಲುಗೊಂಡು 3-4-2020 ಶುಕ್ರವಾರದವರೆಗೆ ವಾಸ್ತುಶಿಲ್ಪಿ ಕುಡುಪು ಕೃಷ್ಣರಾಜ ತಂತ್ರಿಯವರ ನೇತೃತ್ವದಲ್ಲಿ ಮರಕಡ ಅಂಡಾಲ ಶ್ರೀ ಎಂ ಸುಬ್ರಹ್ಮಣ್ಯ ಭಟ್ಟರ ಪೌರೋಹಿತ್ಯದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ನೆರವೇರಲಿದೆ. ದಿನಾಂಕ 28-3-2020 ಶನಿವಾರ ಸಂಜೆ ಸುಮಾರು 3ಕ್ಕೆ ಸರಿಯಾಗಿ ಶ್ರೀ ಉಳ್ಳಾಲ್ತಿ ಅಮ್ಮನವರ ಕ್ಷೇತ್ರ BELMA ಕೊಣಾಜೆ ಇಲ್ಲಿ ವೈಭವದ ಹಸಿರು ಹೊರೆಕಾಣಿಕೆಯ ಶೋಭಾಯಾತ್ರೆ ಉದ್ಘಾಟನೆಗೊಂಡು ಮಂಗಳೂರು ವಿಶ್ವವಿದ್ಯಾನಿಲಯದ ಮಾರ್ಗವಾಗಿ ಶ್ರೀ ಕ್ಷೇತ್ರವನ್ನು ಸೇರಲಿದೆ. ಶ್ರೀ ಕ್ಷೇತ್ರ ಮಂಗಳಾದೇವಿಯ ಆಡಳಿತ ಮುಕ್ತೇಸರರಾದ ಶ್ರೀ ರಮನಾಥ ಹೆಗ್ಡೆಯವರು ಶೋಭಾಯಾತ್ರೆಯನ್ನು ಉದ್ಘಾಟಿಸಲಿದ್ದಾರೆ. ಶ್ರೀ ಕ್ಷೇತ್ರ ಸೋಮೇಶ್ವರದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಶ್ರೀ ವಿಶ್ವನಾಥ್ ಗಟ್ಟಿ ಒಗ್ಗ ಅವರ ಅಧ್ಯಕ್ಷತೆಯಲ್ಲಿ ಜರಗಲಿರುವ ಸಮಾರಂಭದಲ್ಲಿ ಶ್ರೀ ಪ್ರೊಫೆಸರ್ ಎಂ ಖಾನ್, ಸಂತೋಷ್ ಕುಮಾರ್ ಶೆಟ್ಟಿ, ಸುದರ್ಶನ್ ರಾವ್, ಅಜಿತ್ ಶಾ ಪಟ್ಟೋರಿ, ಚಂದ್ರ ಸಡ್ಯಂತಾಯ, ಶ್ರೀ ರಾಮಮೋಹನ್ ಆಳ್ವಾ, ಶ್ರೀ ಚಂದ್ರಾಸ್ ಪೂಂಜಾ, ಪವಿತ್ರ ಕುಮಾರ್ ಗಟ್ಟಿ, ಪ್ರಶಾಂತ್ ನಾಯ್ಕ್, ಶ್ರೀಮತಿ ವಿಜಯಲಕ್ಷ್ಮಿ ಪ್ರಸಾದ್ ರೈ, ಶೌಕತ್ ಅಲಿ, ಶ್ರೀ ವಿಜಯಕುಮಾರ್ ಪಾವೂರು ಮುಂತಾದ ಗಣ್ಯರು ಭಾಗವಹಿಸಲಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಶ್ರೀ ಬ್ರಹ್ಮ ಸನ್ನಿಧಿ ನಾಗಪರಿವಾರ ಕ್ಷೇತ್ರ ಸಮಿತಿ ಅಧ್ಯಕ್ಷ ರಘುರಾಮ ಗಟ್ಟಿ ಶರವು, ಪ್ರಧಾನ ಕಾರ್ಯದರ್ಶಿ ಅಚ್ಯುತ ಗಟ್ಟಿ, ಉಪಾಧ್ಯಕ್ಷರುಗಳಾದ ಶ್ರೀಧರ್ ಕೆ ಪುಲಿಚಾಂಡಿ, ಪುರುಷೋತ್ತಮ ಶೆಟ್ಟಿ ತುಂಗಲಬೆಟ್ಟು, ಜೊತೆ ಕಾರ್ಯದರ್ಶಿ ಸುರೇಶ್ ಗಟ್ಟಿ ಪಿಲಾರು, ಬ್ರಹ್ಮಕಲಶೋತ್ಸವ ಸಮಿತಿ ಕಾರ್ಯಾಧ್ಯಕ್ಷ ಮಹಾಬಲ ಗಟ್ಟಿ ಕೆಳಗಿನ ಮನೆ, ಸೀತಾರಾಮ ಗಟ್ಟಿ ಕೆಳಗಿನ ಮನೆ, ರವೀಂದ್ರ ಬಂಗೇರ ಮುಟ್ಟಿಂಜ, ವೇದಾವತಿ ಗಟ್ಟಿ ಕೊಣಾಜೆ, ಲವಗೌಡ ಪುಳಿಂಚಾಡಿ, ಜಯಂತ್ ಉಪಸ್ಥಿತರಿದ್ದರು.